ಸಮುದಾಯ ಎಂಚಿನ ಸಮುದಾಯ ಒಂದು ಎಂಚಿನ ಒಂದು ವಿಶೇಷ ದೈವ ಎಷ್ಟು ನಂಗೆ ಒಂದು ಪ್ರೇರಣೆ ಕೊಟ್ಟಿತ್ತು. ಆ ದೈವ ಒಂದು ನನ್ನ ಹತ್ರ ಕೇಳಿತು, ನಿನ್ನ ತಿಂಗಳಿನ ಒಂದು ದಿನ ನಂಗೆ ಕೊಡ್ಬೇಕು, ನಿನ್ನ ವಿದ್ಯಾಭ್ಯಾಸ ಏನಿದ್ರು ನೀ ನಂಗೋಸ್ಕರ ಕೊಡ್ಬೇಕು. ಸಾರ್ಲಪಟ್ಟ ಕೊರಗಜ್ಜಲ ಕಾಯನ ಮುರಿದು ಮಾಯನ ಸೇರ್ನಾಳು ಕಲ್ಲೊಟ್ಟೆಲ ಕಾಯನ ಮುರಿದು ಮಾಯನ ಸೇರ್ನಾಳು. ಫೇಸ್ಬುಕ್ ಅಲ್ಲಿ ಎಲ್ಲ ಆ ತರ ಮಾಡಿದ್ದಾರೆ. ಗುಳಿಗನ ಹಿನ್ನೆಲೆ ಗೊತ್ತಿಲ್ಲದೆಲ್ಲ ಹಿನ್ನೆಲೆ ಗೊತ್ತುಂಟು ಸ್ವಾಮಿ, ದೈವದ್ದು ಹಿನ್ನೆಲೆ ಗೊತ್ತುಂಟು. ಆದ್ರೆ ಯಾರ ಹತ್ರ ಕೇಳುದು? ಒಂದೊಂದು ಬದಿಯಲ್ಲಿ ಒಂದೊಂದು ಸ್ಟೋರಿ ಉಂಟು. ಕಾಲಘಟ್ಟವಾಗಿ ಅಲ್ಲಲ್ಲಿ ಒಂದೊಂದು ಕೇಳ್ತಾರೆ. ದೈವದ ಪ್ರಕಾರ ಅಂದ್ರೆ ದೈವ ಎಲ್ಲಿ ಕೂಡ ಅದರ ಮೂಲ ಕಟ್ಟನ್ನು ಬಿಟ್ಟು ಕೊಡುದಿಲ್ಲ. ಕಲ್ಪುಡೆಲ್ಲ ಕಾಯನ ಮುರಿದು ಮಾಯನ ಸೇರ್ನಾಳು ಸ್ಥಾನ ಉಂಟು ಇಲ್ಲ ಉಂಟು. ಈ ಕಾಯನ ಮುರಿದು ಮಾಯನ ಸೇರೋಣ ನಿಕ್ಕಾಡ್ತಾ ಬನ್ನಿಯ ರೂಪ ಬಣ್ಣ ಬಾಡ್ದೆ ಸಿರಿ ಸಿಂಗರ ಬಂದೆ ಆರಿಕೊಟ್ಟು ದೈವಡ ತೆಗೆನ ನಿಖಿಲ್ದಾಯ ಪಾತೆರ್ನ ದೈವಡ ತೆಗೆನ ನಿಖಿಲ್ದಾಯ ಪಾತೆರ್ನ ಪಂಡ ದೈವಡಿಗೆ ನೋಡತ್ತೇನೆ. ಯಾವ್ದೇ ನಾನು ಈಗೇನೆ ಬಂದಿದ್ದೀನಿ, ಈಗೇನೆ ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ ದೈವದ ಬಗ್ಗೆ. ಇವ್ರು ಬಂದು ಹೇಳುದು ನಿಂಗೆ ಸಂಧಿ ಗೊತ್ತಿಲ್ಲದೆ ದೈವ ಬರುವಾಗಿಲ್ಲ, ನಿಂಗೆ ಅದು ಬೇಕಿತ್ತು ಇದು ಬೇಕಿತ್ತು, ನೀನು ಅದೇ ರೀತಿ ಮಾಡಬೇಕು ಇದೇ ರೀತಿ ಮಾಡ್ಬೇಕಂತ ಬಂದು ಎಲ್ಲ ಪ್ರಶ್ನೆ ಎಲ್ಲ ಮಾಡಿದಾರಂತೆ. ಆ ಒಂದು ವಿಷಯ ತೆಗಿಲಿಕ್ಕೆ ಮೂಲ ಕಾರಣ ಎಂತಂದ್ರೆ ಇಲ್ಲಿ ಒಂದು ದೈವದ ದರ್ಶನ ಸೇವೆ ಆಗುದಾದ್ರೆ ಯಾರಿಗಾದ್ರೂ ಒಂದು ಏನಾದ್ರೂ ಒಂದು ಕೊಟ್ಟು ತಿನ್ನುವುದು ಅಂತ ಒಂದು ದೈವದ ಕ್ರಮ ಉಂಟು. ಅದೇ ರೀತಿ ಇವರಿಗೆ ಏನಾದೊಂದು ಬಾಳೆಹಣ್ಣೇನೋ ಕೊಟ್ಟಿದ್ದು ದೈವ ಕರೆದದಂತೆ. ಅದಕ್ಕೆ ಅವರು ಎತ್ಕೊಂಡು ಅದೇಕೆ ಕೊಡುದು ನಿಂಗೆ ದೈವಕ್ಕೆ, ನಿಂಗೆ ತಿಂದ ಮೇಲೆಲ್ಲ ನಿಂಗೆ ಇದು ಏನು ಗುರುತ ಸಿಗುದು. ದೈವದಂದ್ರೆ ದೈವ ಎಷ್ಟು ನಂಗೆ ಒಂದು ಪ್ರೇರಣೆ ಕೊಟ್ಟಿತ್ತು. ಆ ದೈವ ಒಂದು ನನ್ನ ಹತ್ರ ಕೇಳಿತು, ನಿನ್ನ ತಿಂಗಳಿನ ಒಂದು ದಿನ ನಂಗೆ ಕೊಡ್ಬೇಕು, ನಿನ್ನ ವಿದ್ಯಾಭ್ಯಾಸ ಏನಿದ್ರು ನೀನು ನಂಗೋಸ್ಕರ ಕೊಡ್ಬೇಕು, ನೀನು ನಿನ್ನ ವಿದ್ಯಾಭ್ಯಾಸ ಅಲ್ಲ ಒಂದು ದಿನ ನಾನು ಕೊಟ್ರೆ ನಿನ್ನ ಎಲ್ಲ ದಿನಗೆ ನಿನ್ನ ಎಲ್ಲ ಆಸೆ ಉಂಟು ಅದನ್ನೆಲ್ಲ ನಾನು ಪೂರೈಸ್ತೀನಿ, ನೀನು ನಂಗೋಸ್ಕರ ನಿಲ್ಬೇಕು, ಈ ಗ್ರಾಮಕ್ಕೋಸ್ಕರ ನೀನು ನಿಲ್ಬೇಕು, ನಿಂದು ಏನಿದ್ರು ಎಲ್ಲ ಬಿಟ್ಟು ನೀನು ನನ್ನ ಆರಾಧನೆ ಮಾಡ್ಕೊಂಡು ಬರಬೇಕು. ದೈವದೊಂದು ನನಗೆ ಏನೂ ಗೊತ್ತಿಲ್ಲ, ದೈವ ಹೇಗೆ ಉಂಟು ಏನಂತ ಗೊತ್ತಿಲ್ಲ. ನನ್ನೊಂದು ಕಲ್ಪನೆ ಮೇಲೆ ಆ ದೈವ ಹೇಗೆ ಒಂದು ವರ್ಣನೆ ಮಾಡುತ್ತೆ, ಅದೇ ವರ್ಣನೆ ಮುಖಾಂತರ ಮತ್ತೆ ದೈವದ ಬಗ್ಗೆ ತಿಳ್ಕೊಂಡು, ದೈವದ ಬಗ್ಗೆ ಯಾವುದೇ ಅಪಚಾರ ಫೇಸ್ಬುಕ್ಕಲ್ಲಿ ಎಲ್ಲ ಆ ಥರ ಮಾಡಿದ್ದಾರೆ. ಗುಳಿಗನ ಹಿನ್ನೆಲೆ ಗೊತ್ತಿಲ್ಲದೆ ಎಲ್ಲ ಹಿನ್ನೆಲೆ ಗೊತ್ತುಂಟು ಸ್ವಾಮಿ, ನನಗೆ ದೈವದ್ದು ಹಿನ್ನೆಲೆ ಗೊತ್ತುಂಟು. ಆದರೆ ಯಾರ ಹತ್ರ ಕೇಳುದು? ಒಂದೊಂದು ಬದಿಯಲ್ಲಿ ಒಂದೊಂದು ಸ್ಟೋರಿ ಉಂಟು. ಕಾಲಘಟ್ಟವಾಗಿ ಅಲ್ಲಲ್ಲಿ ಒಂದೊಂದು ಕೇಳ್ತಾರೆ. ದೈವದ ಪ್ರಕಾರ ಅಂದರೆ ದೈವ ಎಲ್ಲಿ ಕೂಡ ಅದರ ಮೂಲ ಕಟ್ಟನ್ನು ಬಿಟ್ಟು ಕೊಡುವುದಿಲ್ಲ. ಯಾವುದೇ ನಾನು ಈಗೇನೆ ಬಂದಿದ್ದೀನಿ ಈಗೇನೆ ಗೊತ್ತುಂಟು, ಯಾರಿಗೂ ಕೂಡ ಗೊತ್ತಿಲ್ಲ ದೈವದ ಬಗ್ಗೆ. ಇವರು ಬಂದು ಹೇಳುದು ನಿಂಗೆ ಸಂಧಿ ಗೊತ್ತಿಲ್ಲದೆ ದೈವ ಬರುವಾಗಿಲ್ಲ, ನಿಂಗೆ ಅದು ಬೇಕಿತ್ತು ಇದು ಬೇಕಿತ್ತು, ನೀನು ಅದೇ ರೀತಿ ಮಾಡಬೇಕು ಇದೇ ರೀತಿ ಮಾಡ್ಬೇಕಂತ ಬಂದು ಎಲ್ಲ ಪ್ರಶ್ನೆ ಎಲ್ಲ ಮಾಡಿದಾರಂತೆ. ಆ ಒಂದು ವಿಷಯ ತೆಗಿಲಿಕ್ಕೆ ಮೂಲ ಕಾರಣ ಎಂತಂದರೆ ಇಲ್ಲಿ ಒಂದು ದೈವದ ದರ್ಶನ ಸೇವೆ ಆಗುದಾದ್ರೆ ಯಾರಿಗಾದ್ರೂ ಒಂದು ಏನಾದರೂ ಒಂದು ಕೊಟ್ಟು ತಿನ್ನುವುದು ಅಂತ ಒಂದು ದೈವದ ಕ್ರಮ ಉಂಟು. ಅದೇ ರೀತಿ ಇವರಿಗೆ ಏನಾದೊಂದು ಬಾಳೆಹಣ್ಣೇನೋ ಕೊಟ್ಟಿದ್ದು ದೈವ ಕರೆದದಂತೆ. ಅದಕ್ಕೆ ಅವರು ಎದ್ಕೊಂಡು ಅದೇಕೆ ಕೊಡುದು ನಿಂಗೆ ದೈವಕ್ಕೆ, ನಿಂಗೆ ತಿಂದ ಮೇಲೆಲ್ಲ ನಿಂಗೆ ಇದು ಏನು ಗುರುತ ಸಿಗುದು, ಅದಕ್ಕಿಂತ ಮೊದಲು ಗುರುತ ಸಿಗುದಿಲ್ಲ ಅಂತೆ. ಗುಳಿಗ ದೈವಕ್ಕೆ ತಿಂದ ಮೇಲೆ ಮಾತ್ರ ಅಂತೆ ಮನುಷ್ಯರದೆಲ್ಲ ಗುರುತ ಸಿಗುದಂತೆ. ಬೇರೆಲ್ಲ ವಿಷಯ ಎಲ್ಲ ವೀಡಿಯೋದಲ್ಲೆಲ್ಲ ನೋಡಿದೆ, ಎಲ್ಲ ವೀಡಿಯೋ ಎಲ್ಲ ತೋರಿಸಿದ್ರು. ಅದರಲ್ಲಿ ಆ ಮುಖಾಂತರ ಇವರು ಹೇಳುವುದು ನಾನೇ ಬೇಕಂತ, ನಾನು ಯಾವುದೇ ರೀತಿ ಬೇಕಂತ ಮಾಡ್ತಿಲ್ಲ, ನನ್ನ ಇಚ್ಛೆಯಿಂದ ಕೂಡ ಮಾಡ್ತಿಲ್ಲ. ಸಿರಿ ಆಗಿರ್ಬೋದು, ಆ ನರ್ತನ ಸೇವೆ ಯಾವ್ದು ಕೂಡ ನಂಗೆ ಗೊತ್ತಿಲ್ಲ, ಯಾವುದೇ ನಲ್ಕೇರ್ ಏನು ನಾನು ಹೋಗಿ ತಿಳ್ಕೊಂಡು ಕೂಡ ಇಲ್ಲ. ನಂಗೆ ಒಂದು ಈ ತರ ನಂಗೆ ಮಾಹಿತಿ ಸಿಕ್ತು, ಈ ತರ ಮಾಡ್ಬೇಕಂತ ದೈವದೊಂದು ಪ್ರೇರಣೆ ಆಗಿದ್ದಕ್ಕೆ ನನ್ನ ಒಬ್ರು ನೇಬರ್ ಇದ್ರು, ಅವ್ರ ಹತ್ರ ನಾನು ಕೇಳಿದಾಗ ಅವ್ರು ಹೇಳಿದ್ರು ಈ ತರ ಮಾಡುದು ಅಂತ ಒಂದು ಕೇಳಿದ್ರು. ಮತ್ತೆ ನಂಗೆ ಸಿರಿ ಕಟ್ಟುವುದೆಲ್ಲ ನನ್ನ ತಾತ ನಂಗೆ ಹೇಳಿಕೊಟ್ಟಿದ್ದು, ಅದು ಸಿರಿ ತೆಗೆಯುವುದು. ಮತ್ತೆ ಯಾರ ಹತ್ರ ಕೂಡ ಹೇಳಿ ಇಲ್ಲಿ ಪ್ರತಿಯೊಂದೊಂದು ದೈವದ್ದು ಒಂದು ಕಟ್ಟೆ ಆಗ್ಬೇಕಾದ್ರು, ದೇವರದೊಂದು ಗುಡಿ ಆಗ್ಬೇಕಾದ್ರು ಪ್ರತಿಯೊಂದು ಒಂದು ಪ್ಲಾನಿಂಗ್ ಕೂಡ ನಾನು ಒಂದು ಜಪದಲ್ಲಿ ಕೂತು ಒಂದು ಪ್ಲಾನಿಂಗ್ ಕೊಡುದು. ಈ ಬಾವಿದು ಕೂಡ ಪಾಯಿಂಟ್ ಕೂಡ ನಾವೇ ನೋಡುದು. ಇವಾಗ ಇದು ಬೋರ್ ಉಂಟು, ಬೋರಿದು ಕೂಡ ಪಾಯಿಂಟ್ ನಾನೇ ನೋಡುದು. ಇಲ್ಲಿ ಯಾವುದೇ ಒಂದು ಬೇರೆ ಮಂತ್ರ ಎಲ್ಲ ಇಲ್ಲಿ ಬರಬಾರ್ದು. ಮಂತ್ರದವರು ಏನಾದರೂ ಜ್ಯೋತಿಷ್ಯರು ಅದು ಯಾವುದು ನಾವು ಹೋಗುವಾಗಿಲ್ಲ. ಇಲ್ಲಿ ಏನಾದರೂ ಹುಷಾರಿಲ್ಲದೆ ಆದರೂ ಕೂಡ ನಮಗೆ ಜಪದ ಮುಖಾಂತರ ನಾವು ಜಪ ಮಾಡ್ತೀವಿ. ಡೈಲಿ ಜಪ ಮಾಡಿ ಜಪದ ಮುಖಾಂತರ ನನಗೆ ದೈವ ತಿಳಿಸ್ಕೊಡುತ್ತೆ. ಇಲ್ಲಿ ಪ್ರತಿಯೊಂದು ಕೂಡ ಅವರು ಎಲ್ಲ ಹೇಳುದು ನೀವು ಪೊದುವಾಳ್ರ ಹತ್ರ ಎಲ್ಲ ಕೇಳಬೇಕಿತ್ತು, ದೊಡ್ಡ ತಿಳಿದವ್ರನ್ನೆಲ್ಲ ಕೇಳಬೇಕಿತ್ತು. ಆದರೆ ಇಲ್ಲಿ ದೈವದ ನುಡಿಗಟ್ಟುಂಟು, ಯಾರನ್ನು ಕೂಡ ಕಟ್ಕೊಬಾರ್ದು ಅಂತ. ನಿಂಗೆ ಏನಿದ್ರು ನಾನೇ ತಿಳಿಸ್ಕೊಡ್ತೀನಿ ಅಂತ. ಇಲ್ಲಿ ಪ್ರತಿಯೊಂದು ಬಾವಿದು ಕೂಡ ಪಾಯಿಂಟ್ ಆಗಿರ್ಬೋದು, ಇದು ದೇವಸ್ಥಾನದ ಎಲ್ಲ ನೀಲ್ನಕ್ಷೆ ಎಲ್ಲ ಮಾಡಿದ್ದೀನಿ, ನಾನೇ ಮಾಡಿದ್ದೀನಿ, ಎಲ್ಲ ಉಂಟು, ನಾನೇ ಮಾಡಿದ್ದು. ಅದನ್ನು ಜಸ್ಟ್ ಇಂಜಿನಿಯರ್ ಪ್ಲಾನಿಂಗ್ ಕೂಡ ನಂಗೆ ಗೊತ್ತೇ ಇಲ್ಲ. ಆದ್ರೆ ಅವರು ಹೇಳ್ತಾರಂತೆ, ಅವರು ತಗೊಂಡವರು ಇದನ್ನು ಡ್ರೋನ್ ಅಲ್ಲಿ ತೆಗ್ದಾಗೆ ಉಂಟಂತ. ಅವ್ರು ಇಂಜಿನಿಯರ್ ಪ್ಲಾನಿಂಗ್. ನಂಗೆ ಗೊತ್ತೇ ಇಲ್ಲ ಈ ದೈವದ ಅಂಗುಲ, ಗಣಪತಿಗಳು ಏನು, ಷಣ್ಮುಖಗಳು ಏನಂತ ಹೇಳ್ತಾರೆ. ನಂಗೆ ದೈವದ ಬಗ್ಗೆ ಏನು ಗೊತ್ತಿಲ್ಲ, ಈಗ ದೈವದ ಕಟ್ಟೆ ಏನಂತ ಗೊತ್ತಿಲ್ಲ. ನಾನು ಜಸ್ಟ್ ಹೀಗೇನೆ ಹೇಳುದು, ಹೀಗೆ ಮಾಡುದು ಅಂತ. ಅದು ಅಲ್ಲಿಗೇನೆ ಸರಿ ಆಗ್ತಿತ್ತು.
ಇಲ್ಲಿ ಪ್ರತಿಯೊಂದು ಕೂಡ ಅಲ್ಲಿ ಬಾವಿ ತೆಗೀರಿ ಅಂದ್ರೆ ಅಲ್ಲಿ ಬಾವಿ ತೆಗೆದ್ರು, ಅಲ್ಲಿ ನೀರುಂಟು, ಇಲ್ಲಿ ತನಕ ದೈವ ಹೇಳಿದೆ ಅದರಲ್ಲಿ ಒಂದು ನೀರು ಇದು ಆವಿ ಆಗ್ಲಿಕ್ಕೆ ನಾನು ಬಿಡುದಿಲ್ಲ ಅಂತ. ಇಲ್ಲಿ ತನಕ ಕೂಡ ಆವಿ ಆಡ್ಲಿಕ್ಕೆ ಬಿಡುದಿಲ್ಲ ದೈವ. ಇದಕ್ಕಿಂತ ದೊಡ್ಡ ದೊಡ್ಡ ಬಾವಿಗಳೆಲ್ಲ ಉಂಟು, ಅದರಲ್ಲೆಲ್ಲ ನೀರು ಕಮ್ಮಿ ಆಗುತ್ತೆ, ಆದರೆ ಇದರಲ್ಲಿ ಆಗಲ್ಲ. ಪ್ರತಿಯೊಂದು ವಿಚಾರ ನಾವು ಬೇಕಂತ ಯಾವುದು ಕೂಡ ಮಾಡ್ತಿಲ್ಲ. ನನಗೆ ಒಂದು ದೈವ ಹೇಳಿಕೊಟ್ಟು ನೀನೊಂದು ಆರಾಧನೆ ಮಾಡ್ಕೊಂಡು ಬರಬೇಕು. ಇದನ್ನು ಮೂಲತವಾಗಿ ಫಸ್ಟ್ ಇವರು ಆರಾಧನೆ ಮಾಡ್ಕೊಂಡು ಬಂದದ್ದು, ಆಮೇಲೆ ನಾನು ಇವಾಗ ಆರಾಧನೆ ಮಾಡ್ಕೊಂಡು 18 ವರ್ಷ ಆದಮೇಲೆ ದೈವ ಹೇಳಿದೆ ನನಗೆ ಕೊಡಬೇಕಂತ. ಆಮೇಲೆ ನಾನು ಇವಾಗ ಆರಾಧನೆ ಮಾಡ್ಕೊಂಡು ಬರ್ತಿದ್ದೀನಿ. ಅಣ್ಣನಿಗೆ ಆಗೋದಿಲ್ಲ, ಅಣ್ಣ ವರ್ಕಲ್ಲಿ ಇರ್ತಾನೆ, ಅದಕ್ಕೆ ಅವನಿಗೆ ಆಗಲ್ಲ, ನಾನೇ ಆರಾಧನೆ ಮಾಡ್ಕೊಂಡು ಬರೋದು. ಮತ್ತು ಅವರು ಬೇರೆ ವಿಷಯ ಕೂಡ ಎಲ್ಲ ತೆಗೆದ್ರು, ಜನಿವಾರ ಧಾರಣೆ ಮಾಡಿ ನೀನು ದೈವಕ್ಕೆಲ್ಲ ಕಟ್ಟಬಾರ್ದು. ಮೂಲತವಾಗಿ ಜನಿವಾರಕ್ಕೆ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ನನ್ನ ಪ್ರಕಾರ. ಜನಿವಾರ ಅದು ಇರೋದು ಅರಿಷಡ್ ವರ್ಗದಿಂದ ದೂರ ಇರೋಕ್ಕೋಸ್ಕರ ಜನಿವಾರ ಹಾಕೋದು. ಅಂದರೆ ನಮ್ಮ ಮುಗೇರ ಸಮುದಾಯದವರು ಮೂಲತವಾಗಿ ಜನಿವಾರ ಹಾಕ್ತಿದ್ರು, ಬಲಭಾಗದಿಂದ ಜನಿವಾರ ಹಾಕ್ತಿದ್ರು. ಆದರೆ ನಮ್ಮ ಹಿರೇಕಟ್ಟದ ಅವರೆಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತಿರಬೇಕು, ಅವರೆಲ್ಲ ಈ ಡ್ರಿಂಕ್ಸಿಗೆಲ್ಲ ಇದಾಗಿ ಅದನ್ನೆಲ್ಲ ಬಿಟ್ಬಿಟ್ರು. ನಾವು ಓಪನ್ ಆಗಿ ಒಪ್ಕೋತೀವಿ, ಅವರೆಲ್ಲ ಬಿಟ್ಬಿಟ್ರು. ಆದರೆ ನಮ್ಮದು ಮೂಲತವಾಗಿ ನಮಗೆ ಜನಿವಾರ ಇತ್ತು, ಆದರೆ ಅವರು ಆಗ್ತಿರ್ಲಿಲ್ಲ. ನಾನು ಇವಾಗ ಜನಿವಾರ ಏನು ಹಾಕೋದಂದ್ರೆ ನನ್ನೊಂದು ಸಂಕೇತ, ನಾನು ಅರಿಷಡ್ ವರ್ಗದಿಂದ ನಾನು ದೂರ ಇದ್ದೀನಿ, ನಾನು ಯಾವುದು ಇಲ್ಲದೆ ನನ್ನೊಂದು ದೇವರದೊಂದು ಆರಾಧನೆ ಮಾಡ್ತಿದ್ದೀನಿ ಅಂತ ಒಂದು ಸಂಕೇತವಾಗಿ ಹಾಕಿದ್ದೀನಿ. ಇದಕ್ಕೂ ದೈವಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ದೈವಕ್ಕೂ ನಮ್ಮ ದೈವದ ಆರಾಧನೆ, ದೈವ ಏನಂದರೆ ಅಣ್ಣನಿಗೆ ಬರಬೇಕಂತ ಇದ್ದದ್ದು ದೈವದ ಆರಾಧನೆ. ಆದರೆ ಅಣ್ಣನಿಗೆ ವರ್ಕಲ್ಲಿರುವಾಗ ಅವನು ಹೋಗಿದ್ದಲ್ಲೆಲ್ಲ ತಿಂತಾ ಇರ್ತಾನೆ, ಅವನಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಮಾಡ್ಕೊಂಡು ಬರ್ತಿದ್ದೀನಿ, ಎರಡನ್ನು ಕೂಡ. ಆದರೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಅದನ್ನು ಆರಾಧನೆ ಮಾಡೋದಾದರೆ ಶುದ್ಧಾಚಾರವಾಗಿ ಬೆಳಿಗ್ಗೆ ಕೂಡ ದೇವ್ರದ ಆರಾಧನೆ ಕೂಡ ಮಾಡುವಾಗಲೂ ಕೂಡ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಿಳಿ ನೀರು ಸ್ನಾನ ಮಾಡಿ, ನಾನು ಇರೋದು ಕೂಡ ಇದೇ ನನ್ನ ರೂಮಲ್ಲಿ, ನಾನು ಮನೆ ಕೂಡ ಹೋಗೋದಿಲ್ಲ. ನನಗೆ ಅಡಿಗೆ ಎಲ್ಲ ಸೂತಕದಾರೆಲ್ಲ ಕೂಡ ಮಾಡಿ ಕೂಡ ಕೊಡೋದಿಲ್ಲ. ಅಷ್ಟು ಶುದ್ಧಾಚಾರದಲ್ಲಿ ನಾನು ಆರಾಧನೆ ಮಾಡಿಕೊಂಡು ದೈವ ಒಂದು ಕೇಳಿದಂತ ನಾನು ನರ್ತನ ಸೇವೆ ಮಾಡಿದ್ದು, ದೈವ ಹೇಳಿದಂತ. ನನಗೆ ಫೈನಲ್ಗೆ ದೈವದ ಮೇಲೆ ನಾನು ಬೈದ್ಬಿಟ್ಟಿದ್ದೀನಿ, ನೀನು ಹೇಳಿದಂತ ನಾನು ಇದೆಲ್ಲ ಮಾಡಿದಲ್ಲ, ಫೈನಲ್ಗೆ ನಾನು ಕೈ ಬಿಟ್ಟಿಯಲ್ಲ ಅಂತ. ಇವರು ಬಂದು ನೀನು ಆ ಥರ ಮಾಡಿದ್ದು, ಈ ಥರ ಮಾಡಿದ್ದು, ಸಂಧಿ ಬೇಕಂತೆ, ಪಾರಿ ಬೇಕಂತೆ ದೈವಕ್ಕೋಸ್ಕರ. ನಂಗೆ ಗೊತ್ತಿಲ್ಲ. ಹಾಗಾದರೆ ನನಗೆ ದೈವ ಮೊದಲೇ ಹೇಳ್ಬೋದಿತ್ತಲ್ಲ. 11 ವರ್ಷದಿಂದ ನನಗೆ ಅವಾಗಲಿಂದ ಬರ್ತಾ ಉಂಟು ದೈವ, ಅವಾಗಲೇ ಹೇಳ್ಬೇಕಿತ್ತಲ್ಲ ನಿನ್ನ ಮೇಲೆ ನಂಗೆ ಬರಬೇಕಾದ್ರೆ ಸಂಧಿ ಪಾರಿ ಎಲ್ಲ ಬೇಕಂತ. ಆದರೆ ಇವ್ರು ಬಂದು ಹೇಳೋದು ಅದು ಬೇಕು, ಇದು ಬೇಕು, ನಿಮಗೆ ಇದು ಗುತ್ತುಬಾರಿಕೆ ಬೇಕು. ಇಲ್ಲಿ ದೈವ ಹೇಳೋದು ಏನಂದರೆ ದೈವ ಯಾವುದೇ ರೀತಿ ಈ ಒಂದು ನರ್ತನ ಸೇವೆ ಎಲ್ಲಾದರೂ ಒಂದು ಕೋಲ ಕೊಡೋದಾದ್ರೆ ಒಂದು 10 ಮಂದಿ ಏನಾದರೂ ಮುಂದೆ ದೈವದ ಮುಂದೆ ನಿಲ್ಲಿಸ್ತಾರೆ, 10 ಮಂದಿ. ಅದೇ ರೀತಿ ಏನಾದರೂ ನೀವು ಗುತ್ತುಬಾರಿಕೆ ಎಲ್ಲ ಕರೆಸ್ಬೇಕಂತ. ಆದರೆ ಇಲ್ಲಿ ದೈವ ಏನಿದ್ರು ಚಾಮುಂಡಿ, ನಮ್ಮದು ಮೂಲತಃ ಇಲ್ಲಿ ಇರೋದು ಚಾಮುಂಡಿ ದೈವದ ಹತ್ರ ಹೋಗಿ ಚೌಡೇಶ್ವರಿ ತಾಯಿ ಹತ್ರ ಹೋಗಿ ಅಲ್ಲಿ ಒಂದು ಆಶೀರ್ವಾದ ತಗೊಂಡು ಬರೋದು. ಮತ್ತು ಯಾವುದೇ ರೀತಿ ಮನುಷ್ಯರ ಮುಖಾಂತರ ಮನುಷ್ಯರ ಮುಂದೆ ತಲೆಬಾಗಿ ದೈವ ಅದೇ ರೀತಿ ಯಾವುದು ಇಲ್ಲಿ ನಡೀತಾ ಇಲ್ಲ. ಇದೊಂದು ದರ್ಶನ ಸೇವೆ, ಆದರೆ ಕೋಲದ ರೀತಿ ಕಾಣುತ್ತೆ ಅಷ್ಟೇ. ಅದು ದೈವದ ಒಪ್ಪಿಗೆ ಮೇಲೆ ಮಾಡ್ತಿರೋದು, ನಾವು ಬೇಕಂತ ಮಾಡ್ತಿಲ್ಲ. ಬೇಕಂತ ಮಾಡೋದಾದರೆ ನನಗೆ ದೈವನೇ ಬಂದು ಹೇಳ್ಬೇಕಿತ್ತು, ನೀನು ನನಗೆ ಅಪಮಾನ ಮಾಡ್ತಿದ್ದೀಯ ಅಂತ. ಇವ್ರು ಬಂದು ಹೇಳಿದರು, ನೀನು ನನಗೆ ಅಪಮಾನ ನೀವೆಲ್ಲ ಮಾಡ್ತಿದ್ದೀರಾ, ನೀವು ದೈವದೆಲ್ಲ ಕಟ್ಟಿ ಅಪಮಾನ ಮಾಡ್ತಿದ್ದೀರಾ ನಮಗೆ ಅಂತ. ನಾನು ಅವ್ರಿಗೆ ಎಲ್ಲಿ ಅಪಮಾನ ಮಾಡಿದೆ? ನಾನು ಅವ್ರು ಕರೆದಂತೂ ಅವ್ರಿಗೆ ಎಲ್ಲಿ ಕರೆದು ಬಂದೆ? ನಾನು ತಪ್ಪೇ ಮಾಡಿಲ್ಲ. ಅವರಲ್ಲಿ ಕರೆದ್ರು, ನೀ ಅಲ್ಲಿ ಬರಬೇಕು. ನಾನು ಹೋಗಿದ್ದು ಒಂದೇ ಉದ್ದೇಶಕ್ಕೆ. ನಾನಲ್ಲಿ ತಪ್ಪು ಕೂಡ ಕೇಳಿದ್ದು ಏನಂತ, ನಾನು ಇಲ್ಲಿ ಆರಾಧನೆ ಮಾಡೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದಕ್ಕೊಂದು ಆರಾಧನೆಗೆ ನಾನು ತಪ್ಪು ಕೇಳ್ತೀನಿ. ಇನ್ನೊಂದು, ನಾನು ಮಾಡಿದ್ರಲ್ಲಿ ನಿಮಗೆ ತಪ್ಪು ಅಂತ ಕಾಣಿಸಿದರೆ ಅದಕ್ಕೋಸ್ಕರ ತಪ್ಪು ಕೇಳಿದ್ದೀನಿ ಅಂತ. ಫೇಸ್ಬುಕ್ಕಲ್ಲಿ ಅದನ್ನು ಕೂಡ ಹಾಕಿದ್ದಾರೆ, ಅವ್ನು ಬಂದು ತಪ್ಪೆಲ್ಲ ಕೇಳಿದ್ದಾನೆ ಅಂತ ಎಲ್ಲ ಪಿನ್ ಮಾಡಿ ಎಲ್ಲ ಅದನ್ನು ಕೂಡ ಹಾಕಿಬಿಟ್ಟಿದ್ದಾರೆ. ನಾನು ಯಾವುದೇ ರೀತಿ ನಾನು ತಪ್ಪು ಕೇಳಿಲ್ಲ. ಇವರಿಗೆ ನಾನು ಮಾಡಿದಂಥ ಎಂಥದ್ದು ಕಾರ್ಯದಲ್ಲಿ ಏನಾದರೂ ತಪ್ಪು ಕಾಣಿಸಿದ್ರೆ ಅದಕ್ಕೋಸ್ಕರ ತಪ್ಪು ಕೇಳಿದ್ದೀನಿ ವಿನಃ ಮತ್ತು ಯಾವುದೇ ರೀತಿ ನಾನು ಇವರಿಗೆ ತಪ್ಪು ಕೇಳಿಲ್ಲ. ಯಾಕಂದರೆ ನಾನು ತಪ್ಪೇ ಮಾಡಿಲ್ಲ. ತಪ್ಪು ಮಾಡದೆ ಇವರು ಕರೆದಿದ್ದಕ್ಕೆ ನಾನು ಹೋಗಿದ್ದೀನಿ. ಇವ್ರು ಕರೆದ್ರೆ ನಾವು ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಹೋಗಿದ್ದು ನಾನು. ನಂಗೆ ಅಲ್ಲ, ಇನ್ನೊಂದು ದೈವ ಉಂಟಲ್ಲ, 2 ಈಶ್ವರಗಳಿಗೆ ಮತ್ತೆ ನೆತ್ತರುಗಳಿಗೆ ನಂಗೆ ಒಬ್ಬನಿಗೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ದೈವ ಒಂದನ್ನು ನಾನು ಕಟ್ಟಿದ್ರೆ ಇನ್ನೊಂದನ್ನು ಅವ್ನು ಕಟ್ಬೇಕಂದ್ರೆ. ಆದ್ರೆ ಅವನಿಗೆ ಆಗಲ್ಲ. ಅವನು ರೀಸೆಂಟ್ ಆಗಿ ಹೇಳ್ದ, ಇಲ್ಲ ನೆಕ್ಸ್ಟ್ ಕೆಲಸ ಎಲ್ಲ ಬಿಟ್ರೆ ಬೇಕಾದ್ರೆ ನಾನೇ ನಿಲ್ತೀನಿ. ನಾವು ಮನೆಯಲ್ಲಿ ಇದು ವೆಜಿಟೇರಿಯನ್ ನಾವು. ಈಗ ನೀವು ಎಲ್ಲಿಗೆಲ್ಲ ಹೋಗಿ ಬಂದ್ರಿ? ಅವರು ನಿಮ್ಮನ್ನು ಎಲ್ಲಿಗೆಲ್ಲ? ಅಲ್ಲಿ ಪನೆಜಾಲ ಅವ್ರದೊಂದು ಹಾಲ್ ಉಂಟಲ್ಲ, ಅಲ್ಲಿ ಕರ್ಕೊಂಡು ಹೋದ್ರು. ನಾನು ಹೋಗಿದ್ದು ಒಂದೇ ಉದ್ದೇಶಕ್ಕೆ, ವಿಡಿಯೋ ಎಲ್ಲ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ರು ಇವರು. ಎಲ್ಲ ಡಿಲೀಟ್ ಎಲ್ಲ ನಾನು ನಂಬಿ ಹೋದದ್ದು. ಹೋದ್ರೆ ನಂಗೆ ನಂಬಿಕೆ ದ್ರೋಹ ಆಯ್ತಾ? ಇಲ್ಲಿ ಯೂಟ್ಯೂಬ್ ಅಲ್ಲಿ ಈಗಲೂ ಉಂಟು. ಒಂದು 100ಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಸರ್. ಜಾಸ್ತಿ ಬಂದಿದ್ದು ಎಷ್ಟಂತ ನಂಗೆ ಗೊತ್ತಿಲ್ಲ, ಆದ್ರೆ ಬಂದಿದ್ರು, ನೇರವಾಗಿ ಬಂದ್ರು. ಇಲ್ಲ ಅವರಾಗಿ ಬಂದದ್ದು. ಸುದ್ದಿಗೆ ಬರುವಾಗ ಇಲ್ಲಿ ನರ್ತನ ಸೇವೆ ಆಗುವಂತ ಸಂದರ್ಭದಲ್ಲಿ ಬಂದಾಗ ಎಷ್ಟು ಜನ ಇತ್ತು ಅವಾಗ ನಂಗೆ ಗೊತ್ತಿಲ್ಲ, ಒಂದು 10ರಿಂದ ಜಾಸ್ತಿ ಇರ್ಬೋದು. ಒಂದು 15 ಜನ ಬಂದ್ರು. ಎಲ್ಲ ಬಗ್ಗೆ ಗೊತ್ತುಂಟು ಅವರಿಗೆ, ಊರವರೇ ಎಲ್ಲ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ಬಂದು ಗಲಾಟೆ ಮಾಡಿದ್ದು.
ದೈವದೆಲ್ಲ ಇದು ಆವರಣೆ ಕೊಟ್ಟುದು ದೈವಕ್ಕೆ ಅಂತ ಉಂಟು. ರಕ್ತ ಕೋಳಿ ಕೊಟ್ಟಾದ್ಮೇಲೆ ಅದು ದೇವ್ರದ್ದು ಬಂದಾಗಿರುತ್ತೆ. ದೇವ್ರದ್ದು ಗರ್ಭಗುಡಿ ಮುಚ್ಚಿದ ಮೇಲೆ 29ಕ್ಕೆ ಇದು ಆಗುದು. ದೇವ್ರದ್ದು ಎಲ್ಲ ಗರ್ಭಗುಡಿ ಮುಚ್ಚಿದ ಮೇಲೆ ಯಾವುದೇ ರೀತಿ ಬೇರೆ ಇದು ಆಗುದಿಲ್ಲ. ಆಮೇಲೆ ಇದು ಹಸಿರು ಕ್ರಿಯೆಯಲ್ಲಿ ಎಲ್ಲ ಆಗುದು. ಹಸಿರು ಕ್ರಿಯೆಯಲ್ಲಿ ಆಗುವಾಗ ದೈವದ್ದು ಅದು ಅಲ್ಲಿ ಅದು ಆವರಣ ಸೇವೆ ಎಲ್ಲ ಆಗಿ ಅದಕ್ಕೆ ಒಂದು ಇದು ಬಡಿಸುದಂತೆ ಉಂಟಲ್ಲ ದೈವ ಬಡಿಸಿದ್ದಕ್ಕೆ ಒಂದು ಹಣ್ಣು ಕೊಟ್ಟಿದಂತೆ. ಹಣ್ಣು ಅದು ನಾನು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ ನಾನು, ಅದೊಂದು ಕೊಟ್ಟು ತಿನ್ನುವುದಂತ ಒಂದು ಕ್ರಮ ಉಂಟು. ಇವಾಗ ಕಲ್ಲುಟಿ ಇದಾಗಿ ಒಂದು ಪಾಷಾಣ ಕೊಟ್ಟುದಂತ ಉಂಟು ಅದರಲ್ಲಿ. ಅದೇ ರೀತಿ ಇದು ದೈವ ಯಾರಾದ್ರೂ ಕೂರಿಸುಕೊಂಡು ಒಂದು ಏನಾದ್ರೂ ಕೊಡುತ್ತೆ. ಅದೇ ರೀತಿ ಇವರಿಗೆ ಬಾಳೆಹಣ್ಣು ಸಿಕ್ಕಿದ್ದಕ್ಕೆ ಇವರು ಅದು ನಿಂಗೆ ಗುರುತ ಹೇಗೆ ಸಿಗುದು, ನಿಂಗೆ ತಿಂದ ಮೇಲೆ ಅಲ್ಲ ನಿಂಗೆ ಗುರುತ ಸಿಗುದು ಗುಳಿಗನಿಗೆ, ಹಾಗೆ ಹೀಗೆ ನಿನ್ನ ಗುಳಿಗ ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನಿನ್ನ ಹಿನ್ನೆಲೆಯನ್ನು, ನೀನು ಎಷ್ಟು ಅಷ್ಟು ಬಾಯಿಗೆ ಬಂದಾಗೆ ಇಲ್ಲ ನಮ್ಗೆ ತಿಳಿದದು ನಮ್ಗೆ ಗೊತ್ತುಂಟು. ನಮ್ಗೆ ತಿಳಿದದು ಯಾವುದೇ ಆಗಿರ್ಲಿ, ನಾವೊಂದು ದೈವದ ಸೇವೆ ನಿಂತ ಮೇಲೆ ಅವ್ರು ಏನಿದು ನಂಗೆ ಆಮೇಲೆ ಬಂದು ನನ್ನ ಹತ್ರ ಕೇಳ್ಬೋದಿತ್ತು. ದೈವದೆಲ್ಲ ಆದ್ಮೇಲೆ ನಂಗೆ ದೈವ ಬರುದಾದ್ರೆ ನಾನು ಎಷ್ಟು ಕೂಗ್ತೀನಿ ಅಂತ ನಂಗೂ ಗೊತ್ತುಂಟು. ದೈವ ಬರ್ಬೇಕಾದ್ರೆ ಎಷ್ಟು ಕೂಗ್ತೀನಿ ಅಂತ. ಇಲ್ಲಿ ತನಕ ಬರುತ್ತೆ ಕಾಯಿ ಎಲ್ಲ ಒಂದು ಎದೆ ನೋವು, ಬೆನ್ನಿಂದ ನೋವು ಸ್ಟಾರ್ಟ್ ಆಗುತ್ತೆ. ದೈವ ಬರ್ಲಿಕ್ಕೇನು ಒಂದು ಗಂಟೆ ಮುಂಚೆನೆ ದೈವ ಬಂದಿರುತ್ತೆ. ಅಲ್ಲಿ ನಾವು ಏನು ಸೇವೆ ಮಾಡ್ತೀವಿ, ಏನು ಎಣ್ಣೆ ಬುಲಿ ಎಲ್ಲ ತೆಕೋತೀವಿ, ಅದಕ್ಕಿಂತ ಮುಂಚೆನೆ ಬಂದಿರುತ್ತೆ. ಈ ಬೆನ್ನಿಂದ ಏನು ನೋವಾಗುತ್ತೆ ಅಂದ್ರೆ ಈ ಕೈ ಕಾಲ ಎಲ್ಲ, ನಾನು ಅದು ಎಲ್ಲಿ ಬೇಕಾದ್ರೆ ಬಂದ್ರು ಹೇಳ್ತೀನಿ, ಕೈ ಕಾಲ ಕೂಗ್ತೀನಿ ನಾನು ಅಮ್ಮನ ಹತ್ರ. ಆಗಲ್ಲಮ್ಮ ನಂಗೆ ಆಗಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ನಂಗೆ ಇದೆಲ್ಲ ಆಗಲ್ಲ, ನಂಗೆ ಈ ಫೀಲ್ಡೇ ಬೇಡ, ದೈವದೆಲ್ಲ ಬೇಡ. ನಂಗೆ ಏನಾದ್ರು ನಂಗೆ ನನ್ನ ಮೂಲ ವೃತ್ತಿ ಅಂದ್ರೆ ನಾನು DJ ಆಗಿ ವರ್ಕ್ ಮಾಡೋದು. ನಂಗೆ ನನ್ನ ವೃತ್ತಿ ಅಂತ ಉಂಟಲ್ಲ, ನಾನು ಇದನ್ನೇ ನಂಬ್ಕೊಂಡಿಲ್ಲ. ನಂದಂತ ವೃತ್ತಿ ಧರ್ಮ ಉಂಟು. ಮತ್ತೆ ನಾನು ದನದ್ದು ಕೂಡ ನಾನು ಸೇವೆ ಮಾಡ್ತೀನಿ, ನಾನು ಅದನ್ನು ಮಾಡ್ಕೊಂಡು ಇರೋದು. ಇದು ನಂದೊಂದು ಇದು ಕರ್ತವ್ಯ. ನಂಗೆ ದೈವ ಕೊಟ್ಟಿದ್ದು ಒಂದು ಗ್ರಾಮದ್ದು ನಿನ್ನಿಂದ ಒಂದು ಆರಾಧನೆ ಆಗ್ಬೇಕು, ಇದನ್ನ ನಿನ್ನಿಂದ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಈ ಗ್ರಾಮಕ್ಕೆ ನೀನು ಒಂದು ಆರಾಧನೆ ಮುಖಾಂತರ ಇಲ್ಲಿ ಮಾಡ್ಕೊಂಡು ಬರಬೇಕು. ಇದು ನಮ್ಗೇನೆ ಮಾಡ್ಲಿಕ್ಕೆ ಇರುವುದರಿಂದ ನಾವು ಮಾಡ್ತಿರೋದು. ಮತ್ತೆ ದೈವಕ್ಕೆ ಒಂದು ಮೂಲ್ಯ ಸಮುದಾಯ ಅವರನ್ನು ಕೂಡ ಹೇಳ್ತೀನಿ, ಯಾಕಂದ್ರೆ ಇದು ಮೂಲತಃ ಈ ದೇವರು ಮೂಲತಃ ಮೂಲ್ಯ ಸಮುದಾಯದವರಿಗೆ ಸಂಬಂಧಪಟ್ಟಿದಂತೆ. ಅವರು ಇದಕ್ಕೆ ದೈವಕ್ಕೆ ಕೂಡ ಅವರು ಕೊಡ್ಬೇಕು. ಅನ್ನಿಂಜೆಯಿಂದ ಒಬ್ಬರನ್ನು ಆಯ್ಕೆ ಮಾಡ್ಕೊಂಡಿದ್ದೆ ದೈವನೇ. ಅವ್ರು ಹೀಗೇನೆ ಬಂದವರು, ಅವರನ್ನು ಆಯ್ಕೆ ಮಾಡ್ಕೊಂಡು ದೈವಕ್ಕೆ ಅವ್ರು ನಿಲ್ಲುದು. ಎಲ್ಲ ನಾವೇ ಮಾಡ್ಕೊಂಡು ಇಲ್ಲಿ ದೇವರದ್ದು ಮಾತ್ರ ಆರಾಧನೆ ನಂಗೆ ದೈವಕ್ಕೆ ಅವ್ರು ಇರುದು. ಇದು ದೈವ ಕಟ್ಟಿದಕ್ಕೆ ಅಂದ್ರೆ ನಾವು ಬೇಕಂತ ಕಟ್ಟಿಲ್ಲಲ್ಲ. ಇಲ್ಲಿದೊಂದು ಕಟ್ಟುಪಾಡಿ ಇರುತ್ತೆ, ಪ್ರತಿಯೊಂದೊಂದು ಜಾಗಕ್ಕೆ ಕಟ್ಟುಪಾಡಿ ಇರುತ್ತೆ. ಕಟ್ಟುದಿಲ್ಲಲ್ಲ ಸಾಧಾರಣ 6 ವರ್ಷ ಕೂಡ 6 ವರ್ಷ ಪ್ರತಿ ಸಂಕ್ರಮಣ ನಾನು ಹೇಳ್ತೇನೆ. ಅಬ್ಜೆಕ್ಷನ್ ಎಲ್ರು ಗೊತ್ತಿಲ್ಲ. 79 ಸಾರಿ ಆಗ್ಬೇಕಿತ್ತು ಟೋಟಲ್ ಆಗಿ 6ನೇ ವರ್ಷಕ್ಕೆ 79 ಆಗ್ಬೇಕು. ಅದರಲ್ಲಿ 79ರಲ್ಲಿ 4-6 ಬಿಟ್ಬಿಡಿ, ಬೇಡ 70 ಮೇಲೆ. ಯಾಕಂದ್ರೆ ಅದು 4-6 ಬಿಟ್ಟು ಯಾಕೆ ಹೇಳಿದ್ದು ಕೊರೋನಾ ಟೈಮು. ಆ ಟೈಮಲ್ಲಿ 4-6 ಬಿಡ್ಲಿಕ್ಕೆ ಅನಿವಾರ್ಯ ಆಯಿತು, ಬಿಟ್ಟಿದ್ದೀವಿ. ಈ 18ನೇ ಇಸ್ವಿಯಲ್ಲಿ 14 ಬಾರಿ, ಆಮೇಲೆ 13 ಬಾರಿ 5 ವರ್ಷದಲ್ಲಿ ಆಗಬೇಕು. ಲೆಕ್ಕ ಹಾಕಿ 79 ಆಗ್ತದೆ. ಅದರಲ್ಲಿ 4-6 ಬಿಟ್ಬಿಡಿ, ಅಷ್ಟು ಬೇಡಿ. ಸಂಕ್ರಮಣದ ಮೊದಲು ಒಂದು 70ಕ್ಕಿಂತ ಹೆಚ್ಚು ಬಾರಿ ಇಲ್ಲಿ ದೈವ ನರ್ತನ. ಮತ್ತೆ ಇಲ್ಲಿ ಅದು ದೈವದ ನರ್ತನ ಆಗ್ಲಿಕ್ಕೆ ಮುಂಚೆ ಕೂಡ ಇಲ್ಲಿ ಪ್ರತಿ ಸಂಕ್ರಮಣ ಕೂಡ ಸಂಕ್ರಮಣ ಹಿಂದಿನ ದಿವಸ ಗಣೋಮ ಆಗ್ಬೇಕಂತ ಉಂಟು. ಅದು ಕೂಡ ನಾವೇ ಮಾಡ್ಕೊಂಡು ಬರೋದು. ಪ್ರತಿ ಗ್ರಾಮಕ್ಕೆ ಏನು ತೊಂದರೆ ಆಗ್ಬಾರ್ದಂತ ನಾವು ಪ್ರತಿ ಸಂಕ್ರಮಣ ಯಾರ ಹತ್ರ ಕೂಡ ದುಡ್ಡು ಕೇಳಲ್ಲ ಸ್ವಾಮಿ, ನಾವು ನಮ್ಮಷ್ಟಿಗೆ ಮಾಡ್ಕೊಂಡು ಬಂದಿದ್ವಿ. ನಾವು ಯಾವುದೇ ರೀತಿ ಕೇಳಿದ್ವಿ, ಇವರು ದುಡ್ಡು ಮಾಡುವ ದೈವ ನರ್ತನ, ದೇವರ ಪೂಜೆ, ಅನ್ನ ಸಂತರ್ಪಣೆ ಈಗೆಲ್ಲ ಆಗುವಾಗ ಪ್ರತಿ ಸಂಕ್ರಮಣಕ್ಕೆ ಒಂದು 10,000ಕ್ಕಿಂತ ಮೇಲ್ಪಟ್ಟು ಖರ್ಚು ಇರ್ತದೆ. ಆಗಿರುವಾಗ ನಾವು ಆ ಸಮಯದಲ್ಲಿ ಸಂಕ್ರಮಣಕ್ಕೆ ಇದು ಖರ್ಚು ಇಷ್ಟೆಲ್ಲ ಉಂಟು ಅಂತ ನಾವು ಫೀಲ್ಡ್ ಎಲ್ಲ ಹೋಗುದಿಲ್ಲ. ಫೀಲ್ಡ್ಗೆ ಹೋದ್ರೆ ವರ್ಷದಲ್ಲಿ ಜಾತ್ರೋತ್ಸವಕ್ಕೆ ಮಾತ್ರ ಹೋಗುದು ನಾವು. ಅದು ಈ ಕಲೆಗ್ರಾಮವನ್ನು ಇಡೀ ನಮಗೆ ಸುತ್ತಲಿಕ್ಕೆ ಇಷ್ಟರವರೆಗೆ ಆಗಲಿಲ್ಲ. ಕೆಲವರದ್ದು ಬಾಕಿ ಆಗಿದೆ. ನಾವು ಸ್ವಲ್ಪ ಕೊಡ್ತೇವೆ, ಮತ್ತೆ ನಾವೇ ಈ ಸಂಸಾರ ಹಿಡ್ಕೊಂಡು ಮಾಡ್ತಾ ಇರೋದು. ಹೌದು ಸರ್. ಒಂದೇ ಸೇವಾ ಟ್ರಸ್ಟ್ ಅಂತ ಕ್ಷೇತ್ರಕ್ಕೆ ಮಾತ್ರ ಇರೋದು ಅಷ್ಟೇ. ಕ್ಷೇತ್ರ 9 ಅದರ್ಸ್ ಇಲ್ಲ, ನಮ್ಮ ಅದರ್ಸ್ ಇಲ್ಲ. ಅದು ಒಳಗಿಂದ ಇರ್ಲಿ. ಇನ್ನು ಟೆಂಪಲ್ ಆದ್ಮೇಲೆ ಹೊರಗಿನವರೆಲ್ಲ ತೆಗೊಳ್ಳಿಕ್ಕೆ ಉಂಟು. ಇನ್ನು ಜೀರ್ಣೋದ್ಧಾರ ಕಮಿಟಿ ಎಲ್ಲ ಆಗ್ಲಿಕ್ಕೆ ಉಂಟು. ಈಗ ನೀವು ನಿಲ್ಸಿದ್ರಲ್ಲ, ಹೌದು, ನಿಲ್ಸಿದ ನಂತರ ನಿಮಗೆ ಅಥವಾ ನಿಮ್ಮ ದೇಹದಲ್ಲಿ ದೇಹ ಪ್ರಕ್ರಿಯೆಯಲ್ಲಿ ಅಥವಾ ದೈವದ ಏನಾದ್ರು ನುಡಿ ಅಂತದ್ದು ಏನಾದ್ರು ನಿಮ್ಮಲ್ಲಿ ಒಂದು ಇವಾಗ ನಾನು ನಿಲ್ಲಿಸ್ಲಿಕ್ಕೆ ಸ್ಟಾರ್ಟೇ ಮಾಡ್ಲಿಲ್ಲ. ನಾಳ್ದು ಸಂಕ್ರಮಣ ಮಾಡುದು ಸ್ಟಾರ್ಟಿಂಗ್ ಇತ್ತಿದೆ. ಟೆಂಪಲ್ 1 ತಿಂಗಳು ಬಂದಿರುತ್ತೆ. ಕೇದಾರ್ನಾಥ್ ತರ ಇಲ್ಲಿ
ಒಂದು ತಿಂಗಳು ದೇವರಿಗೆ ಆರಾಧನೆ ಇರುವುದಿಲ್ಲ, ಅದು ದೈವಕ್ಕೋಸ್ಕರ. ಒಂದು ತಿಂಗಳು ದೇವರನ್ನು ನಾವು ವಿಹಾರಕ್ಕೆ ಬಿಡ್ಲಿಕ್ಕೆ ಉಂಟು. ಆ ಸಮಯದಲ್ಲಿ ನಮಗೆ ಎಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲ, ನಾವು ಟೆಂಪಲ್ ಒಂದು ತಿಂಗಳು ಬರುವಾಗಿಲ್ಲ, ದೈವದ ಹತ್ರ ಕೂಡ ಬರುವಾಗ. ಹಿಮಾಲಯ ಪರ್ವತಗಳಲ್ಲಿ ಕೆಲವು ಶಿವಾಲಯ ಇದ್ದಾವೆ, ಆ ರೀತಿ ಸ್ಥಗಿತ ಅಂದ್ರೆ ನಾನು ದೈವದತ್ತ ಹೇಳಿದ್ದೀನಿ, ನಂಗೆ ನಾನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡದೆ ನನ್ನ ತಪ್ಪು ಅಂತ ಇವರು ದೋಷಿಯಾಗಿ ನನ್ನ ನಿಲ್ಲಿಸಿದ್ದಾರೆ. ಅವ್ರು ಕರ್ದಲ್ಲೆಲ್ಲ ಹೋಗಿದ್ದೀನಿ, ಅವ್ರು ಹೇಳಿದಲ್ಲೆಲ್ಲ ಕೇಳಿದ್ದೀನಿ. ದೈವ ನಾನು ತಪ್ಪೇ ಮಾಡದೆ ನೀನು ಹೇಳಿದಂಗೆ ನಾನು ಕೇಳಿದ್ದೀನಿ, ನಂಗೆ ಇದರಲ್ಲಿ ಒಂದು ತೀರ್ಮಾನ ಕೊಡಬೇಕು. ನಾನು ತೀರ್ಮಾನ ಕೊಡೋದ್ರೆ ನಿಂಗೆ ನಾನು ದೀಪ ಕೊಡೋದಿದ್ರೆ ನಿನ್ನನ್ನು ನಾನು ಯಾವುದೇ ರೀತಿ ಆವನೆ ಮಾಡ್ಕೊಳ್ಳೋದಿಲ್ಲ, ನೀನಾಗಿ ಬಂದು ಕೂಡ ನಾನಾಗಿ ನಿಲ್ಲುವುದಿಲ್ಲ. ನಾನು ಶುದ್ಧಾಚಾರದಲ್ಲಿ ನಿಲ್ಲಬೇಕು. ದೈವಕ್ಕೆ ನಿಲ್ಲುದಾದ್ರೆ ನಾನು ಇಲ್ಲಿ ಇದ್ದು ಶುದ್ಧಾಚಾರದಲ್ಲಿ ನಿಲ್ಲಬೇಕು. ಒಟ್ರಾಸಿ ಇದ್ರೆ ಅದೆಲ್ಲ ಬರುವುದಿಲ್ಲ. ಶುದ್ಧಾಚಾರದಲ್ಲಿ ಇದ್ದು ನಾವು ನಮ್ಮ ಮುಖಾಂತರ ನಾವು ಅದನ್ನು ಪರಕಾಯ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನಾಗಿ ಸ್ಥಗಿತ ಮಾಡಿದ್ದೀನಿ. ಇನ್ನು ಇದ್ರೆ ನಾಳ್ದು ಸಂಕ್ರಮಣದಿಂದ ಸ್ಟಾರ್ಟಿಂಗ್ ಮಾಡಿಲ್ಲ, ಏನೋ ತೀರ್ಮಾನನೇ ಆಗ್ಲಿಲ್ಲ. ತೀರ್ಮಾನ ಕೊಡಲಿ ಅಂತ ಸುಮ್ಮನೆ ಆಗಿರೋದು. ದೈವ ನಿರ್ಣಯ ಬರ್ತದೆ ಅಂತ ನೋಡ್ಬೇಕು. ಅದು ನಂಗೆ ನಿಲ್ಲಿಸುವಾಗಿಲ್ಲ, ಅದನ್ನು ಯಾಕಂದ್ರೆ ದೈವದ ಕಟ್ಟುಪಾಡಿಯನ್ನ ಮಾಡ್ತೀವಿ. ಉದ್ದೇಶ ಏನು ಗೊತ್ತಾದ್ರೆ ಇದು ಇಲ್ಲಿ ಅಂತದಲ್ಲ, ದೇವರದ ಆರಾಧನೆ ಮಾತ್ರ. ಅಂದ್ರೆ ಕಷ್ಟ ಅಂತ ಬರ್ತಾರಲ್ಲ ಅವ್ರಿಗೆ. ನಮ್ಗೆ ಪ್ರತಿ ಸಂಕ್ರಮಣ ಕೋಲ ಕೊಡೋದಾದ್ರೆ ಹಣ ಎಷ್ಟು ಬೇಕು? ಒಂದು 10,000 ಲೆಕ್ಕ ಹಾಕಿದ್ರೆ 11 ತಿಂಗಳಿಗೆ ಎಷ್ಟು ಬೇಕು? 11 ಪ್ಲಸ್ ಜಾತ್ರೆಗೆ 2 ದೈವದ ಕೋಲ ಮಾಡಿದ್ರೆ 1,30,000 ಬೇಡವಾ? ಇವರು ನಾವು ಆರಾಧನೆ ಮಾಡೋದು. ಅದಕ್ಕೋಸ್ಕರ ದೈವ ಹೇಳಿದ್ದು ನೀವೇ ಮಾಡ್ಕೊಂಡು ಹೋಗಿ ಇವಾಗ ತಾತ್ಕಾಲಿಕ ಮಟ್ಟಿಗೆ. ಆಮೇಲೆ ಅವ್ರಿಗೆ ಯಾರು ಕಟ್ತಾರೆ ಅವ್ರಿಗೆ ಕೊಟ್ಟು ಬಿಡ್ಬೇಕು ನೀನು. ಆಮೇಲೆ ನೀನು ದೇವರದೇನು ಆರಾಧನೆ ಉಂಟು ಅದನ್ನೇ ಮಾಡ್ಕೊಂಡು ಬರಬೇಕು. ಆ ಉದ್ದೇಶಕ್ಕೋಸ್ಕರ ಮಾತ್ರ ನನ್ನ ಮೇಲೆ ಅದು ಇವಾಗ ಬರ್ತಿರೋದು. ಆದ್ರೆ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಈ ತರನೇ ಬರ್ತಿತ್ತು. 11 ವರ್ಷದಲ್ಲಿ ಸ್ಟಾರ್ಟ್ ಆಗಿದ್ದು. ಇವಾಗ ನಂಗೆ 20 ವರ್ಷ ಆಗ್ತು ಬಂತು. ಇಲ್ಲಿ ತನಕ ಕೂಡ ಇಲ್ಲಿ ಆದ್ಮೇಲೆ ದೇವರಾದ್ಮೇಲೆ ಆ ತರ ವರ್ಣನೆ ಮಾಡಿ ದೈವ ತರ ತೋರಿಸ್ಬೇಕು. ಯಾಕಂದ್ರೆ ಈಶ್ವರಗಳಿಗೆ ಅನ್ನೋ ದೈವ ಶಕ್ತಿ ಬೇರೆ ಎಲ್ಲಿಲ್ಲ. ದೈವದೊಂದು ನುಡಿಕಟ್ಟಾಗಿದೆ, ಇಲ್ಲಿ ಮಾತ್ರ ಇರುವುದು. ನನ್ನನ್ನು ಈ ಭಕ್ತಾಭಿಮಾನಿಗಳಿಗೆ ನೀನು ತೋರಿಸ್ಬೇಕಂತ ಆ ಉದ್ದೇಶ. ಈಶ್ವರಗುಳಿಗವನ್ನು ತೋರಿಸುವಾಗ ಅದ್ರ ಜೊತೆ ಜೋಡಿಯಲ್ಲಿ ನೆತ್ತರಗುಳಿಗ ಅಂತ ಉಂಟು, ಅದನ್ನು ತೋರಿಸಿದ್ರೆ ಅದು ಸುಮ್ಮನೆ ಬಿಡುವುದಿಲ್ಲ. ಅದಕ್ಕೋಸ್ಕರ ಅದನ್ನು ಕೂಡ ನಾವು ಆರಾಧನೆ ಮಾಡ್ಕೊಂಡು ಅದೇ ರೀತಿ 2ಕ್ಕೆ ಮಾತ್ರ, ಬೇರೆ ಯಾವುದೇ ದೈವಕ್ಕೆ ಕೂಡ ನಾವು ಹಾಗೆ ಬೇಕಂದ್ರೆ ಯಾವುದೇ ರೀತಿ ಕೂಡ ಮಾಡ್ತಾ ಇಲ್ಲ. ದೈವದು ಮತ್ತೆ ಅದು ದೈವ ಕೂಡ ಹೇಳಿದೆ, ನೀ ಗಗ್ಗರೆಲ್ಲ ಕಟ್ಟಬಾರ್ದು. ನೀ ಗಗ್ಗರ ಕಟ್ಟಿದ್ರೆ ಕೋಲ ಸೇವೆ ಆಗುತ್ತೆ. ನೀ ಗಗ್ಗರ ಕಟ್ಟಬಾರ್ದು. ಉಳಿದ ದೈವಗಳು ಕೂಡ ಕೇಳುತ್ತೆ, ನೀವು ಗಗ್ಗರ ಕಟ್ಟಬಾರ್ದು ಯಾವುದೇ ರೀತಿ. ನಿಂಗೆ ಏನು ಇದು ನಿಂದೆಲ್ಲ ಎಲ್ಲಿ ತನಕ ನೀನು ಮಾಡ್ತೀಯ, ಆಮೇಲೆ ಯಾರಿಗೆ ಅವರಿಗೆ ಕೊಡ್ತೀರಾ, ಆಮೇಲೆ ಗಗ್ಗರ ಸೇವೆ ಕೂಡ ಎಲ್ಲ ದೈವಗಳಿಗೂ ಕೂಡ ಈ ಕ್ಷೇತ್ರದಲ್ಲಿರುವ 15 ದೈವಗಳಿಗೆ ಕೂಡ ಗಗ್ಗರ ಸೇವೆ ಕೊಡಬೇಕು ಅಂತ. ಆಗ ಕೋಲದ ಮುಖಾಂತರ 6 14 ವರ್ಷ ಸ್ಟಾರ್ಟಿಂಗ್ ಕೂಡ ಚರ್ಚ್ ಅಲ್ಲಿಗೆ ಹೋಗ್ತಿದ್ದವು. ಬಂದಿದ್ರು ಏನೇನಿಲ್ಲ. ಅವರೊಬ್ರು ಮುಖಂಡರು ಎಲ್ಲ ಬಂದಿದ್ರು, ಅವರೆಲ್ಲ ಜನ ಅವ್ರು ರೀಸೆಂಟ್ ಆಗಿ ತೀರಿದ್ರು ಮೊನ್ನೆ. ಅವರು ಅಂದ್ರೆ ಅವ್ರು ಬಂದಿದ್ರು, ಅವರೆಲ್ಲ ಮಾಡ್ಕೊಂಡು ಬಂದು ನಂಗೆ ಹೇಳಿದ್ರು ಯಾರು ಮಾಡಿದ್ದು ಅದ ತರ ಈ ತರ ನೀ ಯಾಕೆ ಮಾಡಿದ್ದು ಎಲ್ಲ ಕೇಳಿದ್ರು. ನಾನು ಅದಕ್ಕೆ ವಿಡಿಯೋದಲ್ಲಿ ಕೂಡ ಉಂಟು, ತೋರಿಸ್ತೀನಿ. ನಾನು ಹೇಳಿದೆ ನಂಗೆ ಗೊತ್ತಿಲ್ಲ, ಅಲ್ಲಿ ಇಬ್ರು ಇದ್ದಾರಲ್ಲ ಅವ್ರ ಹತ್ರನೇ ಕೇಳಿ, ನಂಗೆ ವಿಷಯ ಗೊತ್ತಿಲ್ಲ ಅಂತ ಕೇಳಿದೆ. ಅವರು ಜಾಸ್ತಿ ಮಾತಾಡಿದ್ರು ದೇವ್ರದ ಬಗ್ಗೆ, ಮತ್ತೆ ಇಲ್ಲಿ ಆರಾಧನೆ ಕೆಲವು ವಿಚಾರದಲ್ಲಿ ಮಾತಾಡಿದ್ರು. ಮತ್ತೆ ಅವನು ಒಬ್ರು ಬರುವಾಗ್ಲೇ ಹೇಳಿದ್ರು, ದೈವ ಕೋಲ ಕಟ್ಟಿದವನು ಕೂಡ ಬರ್ಲಿ, ಅವನ ಅಪ್ಪ ಕೂಡ ಬರ್ಲಿ ಅಂತ ಅಪ್ಪನ ಹತ್ರನೇ ಹೇಳಿದ್ರು. ಅಪ್ಪ ಹೇಳಿದ್ರು ನಾನೇ ಅವನ ಅಪ್ಪ ಏನಾಗ್ಬೇಕಂತ. ಅಸಭ್ಯವಾಗಿ ಮಾತಾಡಿದ್ದಾರೆ. ಚಪ್ಪಲ ಹಾಕೊಂಡು ಟೆಂಪಲ್ ತನಕ ಬಂದಿದ್ದಾರೆ. ಅವರೊಂದು ದೈವ ಕಟ್ಟುವವರು, ನಾನು ಯಾರನ್ನು ದೂಷಿಸುವುದಿಲ್ಲ. ಚಪ್ಪಲ ಹಾಕೊಂಡು ಟೆಂಪಲ್ ತನಕ ಬಂದಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ವಿ. ನೀನು ಇನ್ನು ಮುಂದೆ ದೈವಕ್ಕೆ ಕಟ್ಟಿದ್ರೆ ನೋಡು ಡ್ಯಾಶ್ ಅಂತ ಎಲ್ಲ ಬೈದಿದ್ದಾರೆ. ನಾನು ಅದಕ್ಕೆ ಏನಿಲ್ಲ, ನಂದೊಂದು ಇದೊಂದು ಆರಂಭ ಆಗಿದೆ. ನನಗೆ ಯಾವುದೇ ರೀತಿ ನಾನು ಟೆನ್ಷನ್ ಕೂಡ ಮಾಡ್ಕೊಳ್ಳೋದಿಲ್ಲ. ಆದರೆ ಈ ಥರ ಆಗ್ಬೇಕಂತ ದೈವದ ನುಡಿ ಸ್ಟಾರ್ಟಿಂಗಲ್ಲಿ ಇತ್ತು. ಪ್ರತಿ ಸಂಕ್ರಮಣದಲ್ಲಿ ಕೂಡ ದೈವದ ನುಡಿ ಇತ್ತಂತೆ, ಇಲ್ಲಿ ಈ ಥರ ಆಗುತ್ತೆ, ನೆಕ್ಸ್ಟ್ ನಿನ್ನನ್ನೆಲ್ಲ ಕೈ ಬಿಡ್ತಾರೆ, ನಿನ್ನ ಸಂಸಾರದವರೆಲ್ಲ ಕೈ ಬಿಡ್ತಾರೆ ಅಂತ. ಅದೇ ರೀತಿ ಆಗಿ ಬಂದಿದೆ. ಎಲ್ಲರೂ ಕೈ ಬಿಟ್ಟಿದ್ದಾರೆ. ಫೈನಲ್ಗೆ ಊರಿನ ಮುಖಾಂತರ ಕೂಡ ಕೈ ಬಿಟ್ಟಿದ್ದಾರೆ ನಮ್ಮನ್ನ. ಇಲ್ಲ, ಈಗ ಅವ್ರದ್ದು ಮೊನ್ನೆ ಪ್ರಶ್ನೆ ಮಾಡಿದ್ರು. ಯಾಕೆ ಅಂದರೆ ದೈವ ಕಟ್ಟುವಂಥ ವೃತ್ತಿ ನಮ್ಮದು, ನಾವು ಮಾಡಬೇಕಿದ್ದಂಥ ವೃತ್ತಿಯನ್ನು ನೀವು ಮಾಡ್ತಾ ಇದ್ದೀರಿ ಅಂತ. ಅದಕ್ಕೆ ನಾನು ಕೂಡ ಅವರಲ್ಲಿ ಮಾತಾಡಿದ್ದೇನೆ, ದಯವಿಟ್ಟು ನೀವು ಹೇಳ್ತಾ ಇರೋದು ಅದು ತಪ್ಪು. ವೃತ್ತಿ ಅಂದರೆ ಅವರು ಇಡೀ ಊರಲ್ಲಿ ಮಾಡಬೇಕು, ಆವಾಗ ಅದು ವೃತ್ತಿ ಆಗ್ತದೆ. ಇದು ಅವರ ಮನೆಯಲ್ಲಿ ಯಾವ ರೀತಿ ಬೇಕಾದರೆ ಅವರು ಮಾಡ್ಬೋದು. ಮತ್ತು ನೀವು ಒಂದು ವೇಳೆ ವಿರೋಧ ಮಾಡೋದಾದರೆ ಯಕ್ಷಗಾನದಲ್ಲಿ ಅದೇ ದೈವ ಆ ರೀತಿ ಮಾಡ್ತಾರೆ. ಅದು ಬಿಟ್ಟರೆ ಸುಗ್ಗಿ ಹುಣ್ಣಿಮೆಯಲ್ಲಿ ಎಲ್ಲ ಪುರುಷ ಅಂತ ಕಟ್ತಾರೆ ನಮ್ಮ ಹಳ್ಳಿಯಲ್ಲಿ, ಅಲ್ಲಿ ಕೂಡ ದೈವ ಕಟ್ಕೊಂಡು ಹೋಗ್ತಾರೆ. ಅದು ಬಾಕಿಯವರು ಕಟ್ಟೋದು. ಹಾಗಾದರೆ ನೀವು ವಿರೋಧ ಮಾಡೋದಾದರೆ ಅಲ್ಲಿನೂ ವಿರೋಧ ಮಾಡಬೇಕು, ಇಲ್ಲಿ ಮಾತ್ರ ಯಾಕೆ ವಿರೋಧ ಮಾಡ್ತೀರಾ ಅಂತ. ಅವರ ಸ್ವಂತ ಜಾಗದಲ್ಲಿ ಅವರು ಮಾಡೋದು,
ಅವರಿಗೆ ಬೇಕಾಗಿ ಮಾಡೋದು. ಎಲ್ಲಿ ನಾವು ವೃತ್ತಿ ಮಾಡಿಲ್ಲ. ಹಾಗಂತ ಹೇಳಿ ಒಂದು ವೇಳೆ ನೀವು ವೃತ್ತಿಯೇ ಮಾಡಿದ್ದಾರೆ ಅಂತ ಹೇಳೋದಾದರೆ ಕೇರಳದಲ್ಲಿ ಎಲ್ಲ ಇವರ ಸಮುದಾಯದವರೇ ಅದೇ ವೃತ್ತಿ ಮಾಡ್ತಾರೆ. ಇಲ್ಲಿ ಮಾಡೋದಿಲ್ಲ ಬಿಟ್ಟರೆ ಕೇರಳ ಕಾಸರಗೋಡು ಅವರೇ ಮಾಡ್ತಾರೆ, ದೈವ ಕಟ್ತಾರೆ. ಇವರ ಸಮುದಾಯದವರು ದೈವ ಕಟ್ತಾರೆ. ಒಂದು ಮತ್ತೆ ಈ ದೈವದ ಬಗ್ಗೆ ಅವರಿಗೆ ಅಷ್ಟೊಂದು ಕಾಳಜಿದ್ರೆ ಅಥವಾ ಇವರೇನಾದ್ರು ದೈವಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅಥವಾ ಅವರಿಗೆ ಅಗೌರವ ತೋರಿಸ್ತಾರೆ ಅಂದಿದ್ರೂ ಇಲ್ಲಿ ದೈವದ ನರ್ತನಾಗುವಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಅವರಲ್ಲೇ ಹೇಳಿದ್ದೇನೆ. ನೀವು ಮಾಡಬಾರ್ದಿತ್ತು ಅಂತ, ಅದು ನೀವು ತಪ್ಪು ಮಾಡಿದ್ದೀರಿ ಅಂತ. ದೈವ ನರ್ತನ ಏನು ಮಾಡ್ತದೆ, ಹೇಗೆ ಮಾಡ್ತದೆ, ನುಡಿ ಏನಾಗ್ತದೆ ಅದೆಲ್ಲ ನೋಡಿಕೊಂಡು ನಮ್ಮವರೇ ಆದ ಕಾರಣ ದಯವಿಟ್ಟು ಇದರಲ್ಲಿ ಕೆಲವು ತಪ್ಪುಗಳಿದೆ, ಅದನ್ನು ಸ್ವಲ್ಪ ಸರಿ ಮಾಡ್ಕೊ ಅಂತ ಹೇಳಬೇಕಿತ್ತು. ನೀವು ಬುದ್ಧಿ ಹೇಳಬೇಕಿತ್ತು. ಅವ್ರು ಯಾರು? ಅವರು ನಮ್ಮವರೇ. ಒಟ್ಟು ಹೇಳುವಾಗ ಅವರು ಕೂಡ ದಲಿತರೇ. ಅದು ಬಿಟ್ಟರೆ ನೀವು ಸೇರ್ಕೊಂಡು ವಿರೋಧ ಮಾಡೋದಲ್ಲ. ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಬೇಕಿತ್ತು, ಸಾಕಾರ ಮಾಡಬೇಕಿತ್ತು. ನಿಮ್ಮದು ಕೆಲವು ರೀತಿ ನೀತಿ ತಪ್ಪಿದೆ, ಅದನ್ನು ಈ ರೀತಿ ಮಾಡ್ಕೊಂತ ಹೇಳ್ಬೋದಿತ್ತು. ಅದು ಬಿಟ್ಟು ಒಂದು ವೇಳೆ ಹಾಗೆ ಬೇಡ ಮಾರೆ, ನೀನು ಎಷ್ಟು ಕಷ್ಟ, ಇಲ್ಲಿ ಏನು ಇನ್ಕಮ್ ಇಲ್ಲ, ಆದಾಯ ಇಲ್ಲ ಅನ್ನೋಂಥ ಉದ್ದೇಶದಿಂದ ಅದೆಲ್ಲ ಮಾಡೋದು ಬೇಡ, ನಾವೇ ನಿಮ್ಮ ಪರ ಇರ್ತೀವಿ, ನಮ್ಮವರು ನಿನಗೆ ಬಂದು ಎಂತ ಮಾಡಬೇಕು, ಯಾವ ಸೇವೆ ಮಾಡಬೇಕು ಕಡಿಮೆಯಲ್ಲಿ ಮಾಡ್ತೀವಿ ಅನ್ಬೋದಿತ್ತು. ಅದೆಲ್ಲ ಮಾಡೋದು ಬಿಟ್ಟು ನೀವು ಈ ರೀತಿ ಮಾಡಿದ್ದು ತಪ್ಪು ಅನ್ನೋದನ್ನು ನಾನು ಅವರಿಗೆ ಹೇಳಿದ್ದೀನಿ. ಅದು ಹೇಳಿದ್ದೇನೆ ನಾನು. ಅದು ನಮ್ಮ ಇವರಲ್ಲಿ ಕೂಡ ಹೇಳಿದ್ದೇನೆ. ದೈವದ ಹಿನ್ನೆಲೆಲ್ಲ ಕೆಲವು ಹೇಳಿದರು. ಏನಂದರೆ ಕಲ್ಲುಟ್ಟಿ ಅಂದರೆ ಯಾರು ಗೊತ್ತುಂಟ ನಿನಗೆ? ಅದು ಕಾಯ ಬಿಟ್ಟು ಮಾಯ ಸೇರಿದವರು. ಕಲ್ಕುಡ ಅಂದರೆ ಯಾರು ಗೊತ್ತುಂಟ? ಅದು ಕಾಯ ಬಿಟ್ಟು ಮಾಯ ಸೇರಿದವರು. ನಿಮಗೆ ಗೊತ್ತಿದ್ದೇನೆ ಅಂತೆಲ್ಲ ಇವರಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನಾವು ಅವರಲ್ಲಿ ನಾನು ಪ್ರಶ್ನೆ ಮಾಡಿದ್ದೇನೆ, ಯಾರು ಹೇಳಿದ್ದು ನಿಮಗೆ ಕಲ್ಲುಟ್ಟಿ ಕಾಯ ಬಿಟ್ಟು ಮಾಯ ಸೇರಿ ಅಂತ ಹೇಳಿದವರು ಯಾರು? ದೈವದ ಇತಿಹಾಸ ಏನು ಗೊತ್ತಿದೆ ನಿಮಗೆ? ಕಲ್ಲುಟ್ಟಿ ಮತ್ತು ಕಲ್ಕುಡನ್ನು ಕೊಲೆ ಮಾಡಿ ಒಂದೇ ಬಾವಿಯೊಳಗೆ ಹಾಕಿ ಊತು ಬಿಟ್ಟಿದ್ದಾರೆ, ಅದು ಸತ್ಯ, ಅದು ಗೊತ್ತಿದ್ದೇನೆ ನಿಮಗೆ ಅಂತ ಹೇಳಿದ್ದೇನೆ. ಅವರಲ್ಲಿ ಕೂಡ ಕೇಳಿದ್ದೇನೆ. ನೋಡಿ, ಹಾಗಾದರೆ ದೈವದ್ದು ಹಿನ್ನೆಲೆ ಅವ್ರಿಗೇನೇ ಗೊತ್ತು ಅಂತ ಇರುವುದಾ? ಅವ್ರಿಗೇನೆ ಗೊತ್ತಿರುವುದಾ? ಬಾಕಿಯವರಿಗೆ ಗೊತ್ತಿಲ್ವಾ? ಹಾಗಾದರೆ ನಾವು ಏನು ಮಾಡಬೇಕು? ಇತಿಹಾಸದ ಬಗ್ಗೆ ನಾವು ಚರ್ಚೆ ಮಾಡಬೇಕು. ದೈವ ಏನಾಯಿತು, ಹೇಗಾಯಿತು, ಯಾವ ರೀತಿ ಆಯಿತು. ದೈವ ನೋಡಿ ಮಾಣಿಚ್ಚಿಲು ಅಂತ ಮಾಡ್ತಾರೆ. ಮಾಣಿಚ್ಚಿಲು ಅವು ಸಾಮಾನ್ಯ ಅವರು ದೈವದ ರೂಪದಾಗೇ ಬಣ್ಣ ಹಾಕ್ತಾರೆ, ಮತ್ತು ಸಿರಿ ಕಟ್ಟುವುದಿಲ್ಲ, ಮತ್ತೆಲ್ಲ ಬಟ್ಟೆ ಎಲ್ಲ ಕಟ್ತಾರೆ, ಗೆಜ್ಜೆ ಕಟ್ತಾರೆ. ಇವರು ಗೆಜ್ಜೆ ಸಮೇತ ಕಟ್ಟಿಲ್ಲ. ಹಾಗಾದರೆ ಅವರು ನಮಗೆ ಅವರ ಜಾತಿಯವರು ಮಾಡೋದಲ್ಲ, ಬೇರೆ ಸಮುದಾಯವರು ಎಲ್ಲ ಬಿಲ್ಲವ ಸಮುದಾಯದವರು ಸಮೇತ ಅದು ಮಾಣಿಚ್ಚಿಲು ಮಾಡ್ತಾರೆ. ಅಲ್ಲಿ ಯಾಕೆ ಅವರು ವಿರೋಧ ಮಾಡೋದಿಲ್ಲ? ಮಾಡೋದಾದರೆ ಅಲ್ಲೇನು ಮಾಡಬೇಕಿತ್ತಲ್ಲ? ದೈವ ಕಟ್ಟುವುದು ಅಥವಾ ಅದು ನೋಡಿ ಅವರ ಬಾಯಲ್ಲೇ ಬರಬೇಕಂದ್ರೆ ಅಲ್ಲಿನೂ ವಿರೋಧ ಮಾಡಬೇಕು. ನೀವು ಯಾಕೆ ಮಾಡಿದ್ದೀರಿ ಮಾಣಿಚ್ಚಿಲು, ನಾವೇ ಮಾಡ್ತೀವಿ ಅಂತ ಹೇಳ್ಬೋದಿತ್ತಲ್ಲ. ಇಲ್ಲಿ ಯಾಕೆ ಮಾಡಬೇಕು? ಇವರು ಇನ್ನೊಂದು ಮನೆಗೆ ಹೋಗಿ ವೃತ್ತಿ ಮಾಡಿದ್ರೆ ವಿರೋಧ ಮಾಡಲಿ, ಅದು ಖಂಡಿತ. ನೀವು ಮೋಸ ಮಾಡ್ತಾಯಿದ್ದೀರಾ, ಅನ್ಯ ಮಾಡ್ತಾಯಿದ್ದೀರಾ, ತಪ್ಪು ಮಾಡ್ತಾಯಿದ್ದೀರಾ, ದೈವಕ್ಕೆ ಅದು ಅಪಚಾರ ಆಗ್ತದೆ, ಅದು ಏನು ಬೇಕಾದರೆ ಹೇಳಿ. ಇವರಲ್ಲಿ ಮಾಡುವಾಗ ಅದು ತಪ್ಪ ಸರಿಯಾ ಅಪಚಾರನ ಏನು ಅದು ಅವರಿಗೆ ಬಿಟ್ಟಿರಲ್ಲ. ಆ ರೀತಿ ಮಾಡಬಾರ್ದಿತ್ತು ಅಂತ ನಾನು ಹೇಳೋದು. ಇನ್ನು ಮುಂದೆ ಕೂಡ ದಯವಿಟ್ಟು ಆ ಸಮುದಾಯದವರು ಏನಾದರೂ ನಮ್ಮೊಟ್ಟಿಗಿನ ಕೈ ಜೋಡಿಸ್ಕೊಂಡು ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸುವಂಥಕ್ಕೆ ಅವರು ಸಹಕಾರ ಮಾಡಬೇಕು ವಿನಃ ಅದನ್ನು ವಿರೋಧ ಮಾಡೋದು ಅಷ್ಟು ಸರಿಯಲ್ಲ ಅಂತ. ಈಗ ಇವರು ಹೇಳಿದಾಗೇನೆ ಇಲ್ಲೊಂದು ದೇವರು ಪ್ರತ್ಯಕ್ಷ ಆದರು ಅಂತ. ಮದವೂರದಲ್ಲಿ ವಿಘ್ನೇಶ್ವರ ಮಾಧ ಅನ್ನುವಂಥ ಒಬ್ಬ ದಲಿತನಿಗೇ ಸಿಕ್ಕಿರೋದು. ಅದೇ ಕಟೀಲಲ್ಲಿ ಕಟೀಲ್ ಎನ್ನುವಂಥ ಒಂದು ಮಹಿಳೆಗೇ ದೇವರು ಸಿಕ್ಕಿರೋದು. ಅದೇ ಕಾರಿಂಜದಲ್ಲಿ ಕಾರಿಂಜ ಅನ್ನುವ ದಲಿತನಿಗೆ ದೇವರು ಸಿಕ್ಕಿದ್ದು. ಆದರೆ ಅದು ವೈಭವೀಕರಣ ಆಗಿದೆ. ಯಾಕೆ ಅಂದರೆ ಮೇಲ್ವರ್ಗದವರ ಕೈಗೆ ಕೊಟ್ಟಿದ್ದಾರೆ, ಇವರು ಮೇಲ್ವರ್ಗದವರ ಕೈಗೆ ಕೊಟ್ಟಿಲ್ಲ, ಇವರಲ್ಲಿ ಉಳ್ಕೊಂಡಿದ್ದಾರೆ. ಅದಕ್ಕೆ ಇದು ಈ ಸ್ಥಿತಿಯಲ್ಲಿದೆ. ಅಷ್ಟೇ ನಾನು ಹೇಳ್ತೇನೆ. ಇಲ್ಲಿ ಅದೇ ಇಲ್ಲೇ ಇದ್ರೆ ಸರ್ ಈ ಕ್ಷೇತ್ರ ನನಗೆ ಕಳೆದ 6-7 ವರ್ಷಗಳಿಂದ ಪರಿಚಯ ಉಂಟು. ಈ ಕ್ಷೇತ್ರಕ್ಕೆ ಬೇಕಂತ ಎಲ್ಲ ರೀತಿಯವರಿಗೆ ಕಾನೂನು ಸಲಹೆಗಳನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತು ಈ ಕ್ಷೇತ್ರಕ್ಕೆ ಒಂದು ಸೇವೆ ಮಾಡುವ ಉದ್ದೇಶದಿಂದ, ಅದು ಕಾನೂನು ವ್ಯಾಪ್ತಿಯಲ್ಲೇ ಸೇವೆ ಮಾಡಬೇಕು, ಯಾವುದೇ ರೀತಿ ಕಾನೂನು ವಿರುದ್ಧವಾಗಿ ಯಾವುದೇ ಹೋಗಬಾರ್ದು ಎಂಬ ಉದ್ದೇಶ ಇಟ್ಕೊಂಡು ಒಂದು ಸೇವಾ ಟ್ರಸ್ಟನ್ನು ಮಾಡಿದ್ದೇವೆ. ಅದು ಆದಿಲಿಂಗೇಶ್ವರ ದೇವಸ್ಥಾನ ಸೇವಾ ಟ್ರಸ್ಟನ್ನು ನಾವು ಮಾಡಿದ್ದೇವೆ. ಈ ಟ್ರಸ್ಟಲ್ಲಿ ಎಲ್ಲ ಹಾಕಿದ್ದೇವೆ. ಆ ಟ್ರಸ್ಟ್ ಮುಖಾಂತರ ನಡೀತಾ ಉಂಟು. ಹಾಗೆ ಟ್ರಸ್ಟ್ಗೆ ಇದಕ್ಕೆ ಒಂದು ಈ ಒಂದು ದೇವಸ್ಥಾನಕ್ಕೆ ಒಂದು ಪಾನ್ ಕೂಡ ನಾವು ಮಾಡಿದ್ದೇವೆ. ಎಲ್ಲ ವ್ಯವಹಾರ ಕೂಡ ಒಂದು ಕಾನೂನಾತ್ಮಕವಾಗಿ ಇರಬೇಕು ಅಂತ. ಅದಕ್ಕೋಸ್ಕರ ಕಳೆದ 6 ವರ್ಷಗಳಿಂದ ಇಲ್ಲಿ ಯಾವುದೇ ರೀತಿಯ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಹಾಗೆ ಅವ್ರು ಹೇಳಿದಾಗೆ ಒಂದು ಜಾತ್ರೋತ್ಸವ ಬೇಕಾದರೂ ಕೂಡ ಅವರು ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡೇ ಮಾಡ್ತಾರೆ. ಹಾಗಿರುವಾಗ ಇದನ್ನು ಅವರು ಏಕೈಕವಾಗಿ ಅಕ್ರಮವಾಗಿ ಪ್ರವೇಶ ಮಾಡಿದವರು. ಯಾಕೆಂದರೆ ಇಲ್ಲಿ ಇದು ನಿಜವಾಗಲೂ ಇವರು ಕೂಡಲೇ ಇವರು ಪೊಲೀಸ್ ಇಲಾಖೆ ತಿಳಿಸಿದರೆ ಆ ಪೊಲೀಸ್ ಇಲಾಖೆ ಬಂದು ಅವರನ್ನು ಅರೆಸ್ಟ್ ಮಾಡ್ಬೋಯಿತ್ತು. ಯಾಕೆಂದರೆ ಅವರು
ಒಂದು ರೀತಿಯ ಅಕ್ರಮವಾಗಿ ಪ್ರವೇಶ ಮಾಡಿ ಈ ಒಂದು ಧಾರ್ಮಿಕ ಒಂದು ಭಾವನೆಗೆ ತಕ್ಕಂಟು ಮಾಡಿದ್ದಾರೆ. ಯಾಕಂದರೆ ನಮ್ಮ ಸಂವಿಧಾನ ನೋಡ್ತೇವೆ, ಸಂವಿಧಾನದಲ್ಲಿ ಹೇಳಿದೆ ಪ್ರತಿಯೊಬ್ಬರಿಗೂ ಕೂಡ ಧಾರ್ಮಿಕ ಹಕ್ಕು ಇದೆ. ಯಾರು ಎಲ್ಲಿ ಬೇಕಾದರೂ ಕೂಡ ಯಾವುದೇ ದೇವರನ್ನು ಕೂಡ ಪೂಜೆ ಮಾಡ್ಬೋದು, ಪ್ರತಿಯೊಬ್ಬರಿಗೂ ಅವಕಾಶ ಇದೆ, ಸಂವಿಧಾನ ಹಕ್ಕು ಇದೆ. ಆಗಿರುವಾಗ ಇವರ ಮನೆಯಲ್ಲಿ ಇವರು ಮಾಡತಕ್ಕಂಥ ಪೂಜೆಗೆ ಯಾರು ಕೂಡ ಅಡ್ಡಿ ಆತಂಕ ಮಾಡಲಿಕ್ಕೆ ಅವಕಾಶವೂ ಇಲ್ಲ, ಕಾನೂನಿನ ಅವಕಾಶ ಇಲ್ಲ. ಆದ ಕಾರಣ ಈ ರೀತಿ ಒಂದು ಆ ಸಮುದಾಯದವರ ಬಗ್ಗೆ ನಮಗೆ ಅಭಿಮಾನ ಇದೆ. ಯಾಕೆಂದರೆ ನಲಿಕೆ ಸಮುದಾಯರು ಕೂಡ ಈ ಸಮಾಜದ ಒಂದು ಶಕ್ತಿ, ಅವರು ಕೂಡ ಅವರ ಮೇಲೆ ಕೂಡ ಅಭಿಮಾನ ಇದೆ. ಯಾರೋ ಒಬ್ಬ ಕಿಡಿಗೇಡಿಗಳ 3 ಜನ ಬಂದು ಏನೋ ಹೇಳಿದ್ದಾರೆ ಅಂದ್ಕೊಂಡು ಉಳಿದವರು ಅದಕ್ಕೆ ಮಹತ್ವ ಕೊಡಲೇಬಾರ್ದು. ಅದನ್ನು ವಿಮರ್ಶೆ ಮಾಡಬೇಕು, ವಿಮರ್ಶೆ ಮಾಡಿ ಆ ಸರಿ ತಪ್ಪು ಎಲ್ಲಿ ಉಂಟು ನೋಡಿ ಮತ್ತೆ ಅದನ್ನು ಒಂದು ತೀರ್ಮಾನಕ್ಕೆ ಬರಬೇಕು. ಅದು ಬಿಟ್ಟು ಈ ಸಾಮಾಜಿಕ ಮಾಧ್ಯಮ ಇವತ್ತು ನಾನು ಹೇಳೋದು, ಇದು ಸೈಬರ್ ಕ್ರೈಮ್ ಏನಿದೆಯೋ ಆ್ಯಕ್ಟ್ ಏನಿದೆಯೋ ಅದರಲ್ಲಿ ಖಂಡಿತವಾಗಿ ತಪ್ಪು. ಇವರು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಮಾಡಿ ಹಾಕುವಂಥ ಅವಶ್ಯಕತೆ ಏನಿತ್ತು? ಯಾಕೆ ಹಾಕಬೇಕಿದ್ದು ಅದನ್ನು? ಯಾಕೆ ಹಾಕಬೇಕಿದ್ದನ್ನು ಸಾಮಾಜಿಕ ಮಾಧ್ಯಮದಲ್ಲಿ? ಎಲ್ಲ ಕಡೆಯಲ್ಲೂ ಯೂಟ್ಯೂಬಲ್ಲಿ ಚಾನಲಲ್ಲಿ ಹಾಕಿದ್ದಾರೆ ಅಥವಾ ಇನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ. ಅದು ಹಾಕಬಾರ್ದು. ಅದು ಕಾನೂನಿನ ಧಾರ್ಮಿಕ ಭಾವನೆಗೆ ಕುಂದುಂಟು ಮಾಡ್ತಕ್ಕಂಥ ವಿಚಾರ. ಅದರೊಟ್ಟಿಗೆ ನನ್ನ ವೈಯಕ್ತಿಕ ವಿಚಾರ ಅಂದರೆ ಈ ಕ್ಷೇತ್ರಕ್ಕೆ ಇದು ಅತ್ಯಂತ ಒಂದು ಒಳ್ಳೆಯ ಕ್ಷೇತ್ರ. ಇಲ್ಲಿ ಒಬ್ಬ ದಲಿತ ಸಮುದಾಯಕ್ಕೆ ಒಲಿದಂಥ ದೇವರು ಇದು. ಇಲ್ಲಿ ಕ್ಷೇತ್ರಕ್ಕೆ ಒಂದು ಅಪಚಾರ ಮಾಡ್ತಕ್ಕಂಥ, ಅವಮಾನ ಮಾಡ್ತಕ್ಕಂಥ ಉದ್ದೇಶ ಮಾತ್ರ ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ರೀತಿ ಯಾರು ಈ ರೀತಿ ಮಾಡಿದ್ದಾರೆ ಆದಷ್ಟು ಬೇಗ ಅವರ ಮೇಲೆ ಕ್ರಮ ಕೊಡಬೇಕು. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.